ಕಡಬದ ಪೊಲೀಸ್ ಸ್ಟೇಷನ್ ಇರುವ ಒಬ್ಬ ಪೊಲೀಸ್ ಶಿವರಾಜ್ ಅಂತ ಹೇಳುವವರು, ಅವರು ಒಬ್ಬ ಅತ್ಯಾಚಾರ ಸಂತೃಪ್ತೆಯನ್ನು ದುರ್ಬಳಕೆ ಮಾಡಿಕೊಂಡು ಅವಳನ್ನು ಗರ್ಭಿಣಿಯಾಗಿಸಿ ಅದನ್ನು ಅಪಹರಣ ಕೂಡ ಮಾಡಿಸಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಪೇಪರಲ್ಲಿ, ಅದಕ್ಕೆ ಖರ್ಚು ಕೂಡ ಕೊಟ್ಟಿದ್ದಾರೆ, ಪೇಪರಲ್ಲಿ ಓದಿ ಬಂದ ಮಾಹಿತಿ. ಯಾಕೆಂತ ಹೇಳಿದರೆ ಇಂಥ ಎಲ್ಲ ವಿಷಯಗಳು ಕೂಡ ಮೊದಲಿಗೆ ಬಹಳಷ್ಟು ಗುಟ್ಟಾಗಿ ಅದರ ಹೆಸರು ಪ್ರಸ್ತಾಪ ಮಾಡದೆ, ಅದು ಯಾರು ಅಂತ ಹೇಳದೆ ಎಲ್ಲ ಈ ದಿನ ಹೊತ್ತು ಸಮಯ ಕಳೆಯುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ಈಗ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾದೆವು, DSP ಅವರನ್ನು ಭೇಟಿಯಾದೆವು. ಎಲ್ಲರಲ್ಲಿ ಕೂಡ ನಮ್ಮ ಒತ್ತಾಯ ಏನು ಅಂತ ಹೇಳಿದರೆ, ಇವತ್ತು ಸಂಜೆ ಒಳಗೆ ನಮಗೆ ಆ ಹುಡುಗಿಯ ತಾಯಿ ಮತ್ತು ಹುಡುಗಿ ಎಲ್ಲಿದ್ದಾರೆ, ಮತ್ತು ಒಂದಲ್ಲಿ 5.5 ತಿಂಗಳ ಗರ್ಭವನ್ನು ಅಬಾರ್ಷನ್ ಮಾಡಿ ತೆಗೆಸಿರುವಂಥದ್ದು, ಇದು ಬಹಳ ದೊಡ್ಡ ಅಪರಾಧ. ಖಂಡಿತ ಆ ಅಪರಾಧಕ್ಕೆ ಶಿಕ್ಷೆ ಆಗಬೇಕು. ಅದು ಮಾತ್ರ ಅಲ್ಲ, ಒಬ್ಬ ಕಾಯ್ದೆಯ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು. ಅದು ಮಾತ್ರ ಅಲ್ಲ, 8 ದಿವಸ ಆಯಿತು ಮನೆಗೆ ಬಿಟ್ಟು ಆ ಹುಡುಗಿ ಮತ್ತು ಹುಡುಗಿಯ ತಾಯಿ. ಆ ಪೊಲೀಸ್ ಕೂಡ ಅವರಿಗೆ ಸಹಕಾರ ಮಾಡಿಕೊಂಡು ಅವರನ್ನು ಎಲ್ಲಿ ಅಡಗಿಸಿಟ್ಟಿದ್ದಾರೆ, ಅವರು ಟ್ರೀಟ್ಮೆಂಟ್ ಆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸಂಜೆ ಒಳಗೆ ಅವರು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಮಾಜಕ್ಕೆ ಅವರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ. ಪೊಲೀಸ್ ಇಲಾಖೆ ಮೇಲೆ ಖಂಡಿತ ನಮಗೆ ವಿಶ್ವಾಸ ಇದೆ. ಅವನಿಗೆ ಕೇವಲ ಅವನನ್ನು ಶಿಕ್ಷೆ ಆಗೋದು ಮಾತ್ರ ಅಲ್ಲ, ಹುಡುಗಿಯ ಸರಿಯಾದ ನ್ಯಾಯ ಸಿಗುವಂಥದ್ದು ನಮ್ಮ ಎಲ್ಲರ ಹಕ್ಕೊತ್ತಾಯ. ಎಲ್ಲ ಮಹಿಳೆಯರು, ನಾವು ಯಾವುದೇ ಸಂಘಟನೆ ಅಂತ ಹೇಳುವಂಥದ್ದಲ್ಲ, ನಾವು ಎಲ್ಲ ಇಡೀ ಸಮಾಜವನ್ನು ಪ್ರತಿನಿಧಿಸುವಂಥವರು ನಾವಿಲ್ಲಿರುವಂಥದ್ದು. ನಮ್ಮ ಒತ್ತಾಯ ಏನು ಅಂತ ಹೇಳಿದರೆ, ತಕ್ಷಣ ಅವರಿಗೆ ನ್ಯಾಯ ಒದಗಿಸಬೇಕು ಆ ಹುಡುಗಿಗೆ. ಇನ್ನು ಮುಂದೆ ಕಡಬ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಇಂಥ ಅವ್ಯವಸ್ಥೆ ನಡಿಬಾರ್ದು ಅಂತ ಹೇಳುವಂಥದ್ದು, ಅದು ಪೊಲೀಸ್ ಸ್ಟೇಷನಲ್ಲಿ ಆದ್ದು ಅಂತ ಹೇಳುವಂಥದ್ದಲ್ಲ. ಖಂಡಿತ ಪೊಲೀಸ್ ಇಲಾಖೆಯ ಮೇಲೆ, ಯಾವುದೇ ಸ್ಟೇಷನಲ್ಲಿ ಆಗಬಾರ್ದು. ಪೊಲೀಸ್ ಇಲಾಖೆಯ ಮೇಲೆ ನಮಗೆ ವಿಶ್ವಾಸ ಇದೆ. ಆದರೆ ಪೊಲೀಸ್ ಅಂತ ಹೇಳುವಂಥ ಪವರನ್ನು ಮಿಸ್ಯೂಸ್ ಮಾಡಿಕೊಂಡು ಆ ಒಬ್ಬ ಶಿವರಾಜ್ ಅಂತ ಹೇಳುವ ಒಬ್ಬ ಪೊಲೀಸ್ ಮಾಡಿದ್ದಾನೆ ಅಂತ ಹೇಳುವಂಥದ್ದು ನಮಗೆ ತಿಳಿದು ಬಂದ ಮಾಹಿತಿ. ಅದು ಮಾತ್ರ ಅಲ್ಲ, ಕೇವಲ ಇದು ಮಾತ್ರ ಅಲ್ಲ, ನಮಗೆ ಬಂದ ಮಾಹಿತಿ, ಆ ಹುಡುಗಿಯ ತಂದೆಯನ್ನು ವಿಚಾರಿಸಿದಾಗ ಏನು ಬಂತು ಅಂತ ಹೇಳಿದರೆ, ಇನ್ನೊಬ್ಬಳು ತಂಗಿದ್ದಾಳೆ, ಆ ತಂಗಿಯನ್ನು ಕೂಡ ನಾನು ನಿನ್ನ ಲವ್ ಮಾಡ್ತೇನೆ, ನನ್ನ ಮದುವೆ ಆಗ್ತೀಯ ಅಂತ ಕೇಳುವಂಥ ಒಬ್ಬ ದುರಹಂಕಾರಿ ಒಬ್ಬ ಶಿವರಾಜ್ ಅಂತ ಹೇಳುವಂಥ ನಮಗೆ ಬಂದದ್ದು. ಅವರಿಗೆ ತಕ್ಷಣ ಶಿಕ್ಷೆ ಆಗಬೇಕು. ತಕ್ಷಣ ಅವರನ್ನು ಟ್ರೇಸ್ ಮಾಡಿ ಅವರ ತಂದೆಗೆ ಅವರನ್ನು ಒಪ್ಪಿಸುವಂಥ ಕೆಲಸ, ಕಾನೂನಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಆ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಮತ್ತು ಆ ಹುಡುಗಿಯ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ವಿನಂತಿ. ಧನ್ಯವಾದ.